ಮಂಗಳೂರು ಬಂದರಿನಲ್ಲಿ ಮೀನುಗಾರರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ ಬೋಟ್ ನಿಲುಗಡೆ. ಸ್ಥಳದ ಅಭಾವದಿಂದ ಒಂದರ ಹಿಂದೆ ಒಂದು ಬೋಟುಗಳು ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ. ಬೋಟುಗಳಿಗೆ ಹಾನಿ ಜೊತೆಗೆ ಸಕಾಲದಲ್ಲಿ ಮೀನುಗಾರಿಕೆಗೆ ತೆರಳುವವರಿಗೂ ಸಂಕಷ್ಟ. ಮಂಗಳೂರಿನ ಬಂದರಿನಲ್ಲಿ ಬೋಟ್ ನಿಲುಗಡೆ ಸಮಸ್ಯೆ. 600 ಮೀಟರ್ ಉದ್ದದ ಮೀನುಗಾರಿಕಾ ದಕ್ಕೆಯಲ್ಲಿ ನಿಲ್ಲಬೇಕಿದೆ 1600 ಬೋಟುಗಳು. ಮರ ಹಾಗೂ ಸ್ಟೀಲ್ ಬೋಟುಗಳು ಡಿಕ್ಕಿ ಹೊಡೆದು ಅಪಾರ ಹಾನಿ. ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲಿ ಬೋಟ್ ನಿಲುಗಡೆಗೆ ಸಮಸ್ಯೆ ನಿರ್ಮಾಣವಾಗಿದೆ. 600 ಮೀಟರ್ ಉದ್ದದ ಮೀನುಗಾರಿಕಾ ದಕ್ಕೆಯ ಒಂದು ಸಾಲಿನಲ್ಲಿ ಕೇವಲ 350 ಬೋಟುಗಳು ಮಾತ್ರ ನಿಲುಗಡೆಗೆ ಅವಕಾಶವಿದೆ. ಆದರೆ ಸುಮಾರು 1600 ಬೋಟುಗಳು ನಿಲುಗಡೆ ಸ್ಥಳಕ್ಕಾಗಿ ಪರದಾಡುತ್ತಿವೆ. ಇದರಿಂದಾಗಿ ಮೀನು ಹಿಡಿದು ಬಂದರಿಗೆ ಬರುವ ಬೋಟುಗಳಿಗೆ ಬಂದರಿನ ದಡದಲ್ಲಿ ಮೀನುಗಳನ್ನು ಇಳಿಸಲು ಸಾಧ್ಯವಾಗುತ್ತಿಲ್ಲ. ಬೋಟ್ಗಳು ಬಂದರಿಗೆ ತಾಗಿಕೊಂಡು ಒಂದರ ಪಕ್ಕ ಇನ್ನೊಂದು ಬೋಟ್ ಲಂಗರು ಹಾಕಬೇಕಾಗುತ್ತದೆ. ಆದರೆ ಕೇವಲ 350 ಬೋಟ್ಗಳು ಮಾತ್ರ ನಿಲ್ಲಲು ಸಾಧ್ಯವಾಗುತ್ತಿದ್ದು, ಉಳಿದ ಬೋಟ್ಗಳು ಒಂದರ ಹಿಂದೆ ಒಂದರಂತೆ 3-4 ಬೋಟ್ಗಳು ನಿಲ್ಲುತ್ತದೆ. ಇದರಿಂದಾಗಿ ಒಂದಕ್ಕೊಂದು ತಾಗಿ ಬೋಟ್ಗಳು ಹಾನಿಯಾಗುತ್ತಿದೆ. ಮೀನುಗಾರಿಕೆಗೆ ತೆರಳುವ ಪರ್ಸಿನ್ ಬೋಟ್, ಟ್ರಾಲ್ ಬೋಟ್ ಸೇರಿದಂತೆ ಹಲವು ಬೋಟ್ಗಳು ಸ್ಥಳಾವಕಾಶದ ಕೊರತೆಯಿಂದಾಗಿ ಸಂಕಷ್ಟ ಅನುಭವಿಸುತ್ತಿವೆ. ಈ ಸಮಸ್ಯೆಯಿಂದಾಗಿ ಬೋಟ್ಗಳು ಒಂದಕ್ಕೊಂದು ತಾಗಿಕೊಂಡು ಹಾನಿಯಾಗುತ್ತಿರುವುದು ಬೋಟ್ ಮಾಲೀಕರನ್ನ ಸಂಕಷ್ಟಕ್ಕೆ ದೂಡಿದೆ. ಇದು ನಮ್ಮ ಅಳಲು ಇಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು 10 ವರ್ಷದಿಂದ ಇದೇ ಅಳಲಲ್ಲಿ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈಗ ಉದಾಹರಣೆಗೆ ನಾವು ಹೇಳ್ಬೇಕಾದ್ರೆ ಆ ಬದಿಯಲ್ಲಿ ನಾವೇನೋ ಫಸ್ಟ್ ದಕ್ಕೆ ಅಲ್ಲಿ ಈ ದಕ್ಕೆ ಕುಸಿತ ಆಗಿದೆ, ಸ್ವಲ್ಪ ರಿಪೇರಿ ತುಂಬಾ ಇದೆ. ಅಲ್ಲಿ ಬೋಟ್ ನಿಲ್ಲುವಂತ ಕಂಡೀಷನ್ ಇಲ್ಲ. ಯಾಕಂದ್ರೆ ಅಡಿಭಾಗದಲ್ಲಿ ಕಲ್ಲುಗಳು ತಾಗುವಂತ ಸನ್ನಿವೇಶ ಇದೆ. ಯಾವಾಗ ಅಡಿಗೆ ಸ್ಟೀಲ್ ಇರಲಿ ಮರದ ಬೋಟ್ಗಳಿರಲಿ ಕಲ್ಲು ತಾಗಿದಾಗ ಅತಿ ದೊಡ್ಡ ಡ್ಯಾಮೇಜ್ ಆಗ್ತದೆ, ಬೋಟ್ ಮಾಲೀಕರಿಗೆ ನಷ್ಟ ಆಗ್ತದೆ. ಅದಕ್ಕೋಸ್ಕರ ಈ ಕಡೆ ದಕ್ಕೆಗೆ ಬರ್ತದೆ. ಈ ಕಡೆ ದಕ್ಕೆಗೆ ಬಂದ್ರೆ ಇಲ್ಲಿದ ಅವಸ್ಥೆ ಏನಂತ ಹೇಳಿದ್ರೆ 2 ಬೋಟ್ಗಳನ್ನು ಒಂದರ ಹಿಂದೆ ಒಂದು ನಿಲ್ಲಿಸುವುದು, 3 ಬೋಟ್ ನಿಲ್ಲಿಸುವುದು ಆದಲ್ಲಿ ಸಮುದ್ರ ತೀರ ಹತ್ತಿರ ಇರೋದ್ರಿಂದ ಸೆರೆಗಳ ಅಬ್ಬರಕ್ಕೆ ಈ ಬೋಟುಗಳು ತಾಗಿ ಆಗುವಂತಹ ಹಾನಿ ಅತಿ ದೊಡ್ಡ ಹಾನಿ. ಇದು ಬೋಟ್ ಮಾಲೀಕರಿಗೆ ಭರಿಸಲಾಗದ ನಷ್ಟ ಅಂತ ಹೇಳ್ಬಹುದು. ಇದು ಈಗ ಈ ಬಾರಿ ಮಳೆನೂ ಹೆಚ್ಚು, ಕಡಲ ಅಬ್ಬರನೂ ಜಾಸ್ತಿ ಆಗಿದೆ. ಅಂತ ಸನ್ನಿವೇಶದಲ್ಲಿ ಇದು ದೊಡ್ಡ ನಷ್ಟ ಬೋಟ್ ಮಾಲೀಕರಿಗೆ. ಬೋಟ್ಗಳು ಇದು ದಕ್ಕೆಯ ವಿಸ್ತರಣೆ ಆಗಬೇಕು. ಈಗ ಎಲ್ಲೆಲ್ಲಿ ಕೊಂಡೋಗಿ ಕಟ್ತಾ ಇದ್ದಾರೆ, ಆದ್ರೆ ಅದು ಸಮರ್ಪಕವಾಗಿಲ್ಲ. ಅದು ಬೋಟು ಅವರವರ ಮನೆಗೆ ಹತ್ತಿರ ಈ ರೀತಿ ಎಲ್ಲ ಕಟ್ತಾರೆ. ಎಲ್ಲೂ ವ್ಯವಸ್ಥೆ ಸರಿಯಾದ ವ್ಯವಸ್ಥೆ ಇಲ್ಲ. ಇದಕ್ಕಾಗಿ ಮಲ್ಪೆಯಲ್ಲಿ ಮಾಡಿರೋ ರೀತಿಯಲ್ಲಿ ದಕ್ಕೆಗಳನ್ನು ವಿಸ್ತೀರ್ಣ ಮಾಡಿದಲ್ಲಿ ಅದಕ್ಕೆ ಒಂದು ಪರಿಹಾರ ಕಾಣಬಹುದು ಅಂತೇಳಿ ನಮ್ಮ ಅಂದಾಜು. ಮೀನುಗಾರಿಕೆಗೆ ತೆರಳುವಾಗ ಬೋಟ್ಗಳನ್ನು ಹಿಂತೆಗೆಯಲು ಸಹ ಕಷ್ಟ ಎದುರಾಗುತ್ತಿದ್ದು, ಇದರಿಂದಾಗಿ ಮೀನುಗಾರರ ದುಡಿಯುವ ಸ್ಥಿತಿಗೆ ಪರಿಣಾಮ ಬೀರುತ್ತಿದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಮಂಗಳೂರು ಬಂದರಿನ 3ನೇ ಹಂತದ ಅಭಿವೃದ್ಧಿ ಕಾರ್ಯ ಕೈಗೊಂಡು ನೂತನ ದಕ್ಕೆಯನ್ನು ವಿಸ್ತರಿಸಬೇಕೆಂದು ಬೋಟ್ ಮಾಲೀಕರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಮೀನುಗಾರಿಕೆಯನ್ನೇ ನಂಬಿಕೊಂಡಿರುವ ಮೀನುಗಾರರಿಗೆ ಸಾಕಷ್ಟು ಸಂಕಷ್ಟಗಳಿದೆ. ಇದರ ಜೊತೆ ಇದೀಗ ಬಂದರಿನ ಸಮಸ್ಯೆಯೂ ಕಾಡುತ್ತಿದೆ. ಮುಂದಿನ ದಿನಗಳಲ್ಲಾದರೂ ಈ ಸಮಸ್ಯೆಗೆ ಸರ್ಕಾರವು ಸೂಕ್ತ ಪರಿಹಾರ ಕೈಗೊಳ್ಳಲಿದೆ ಎಂಬ ನಿರೀಕ್ಷೆ ಮೀನುಗಾರರದ್ದು. ಜೀವನ್ ಮಂಗಳೂರು, ದೈಜಿ ವರ್ಲ್ಡ್ 24/7.